ಹಾಗೂ ಪರಿಜ್ಞಾನ ಕಾಲೇಜ್, ಪರಿಜ್ಞಾನ PU ಕಾಲೇಜ್ ಹಾಗೂ ಆನಂದಾಶ್ರಮ ಹೈಸ್ಕೂಲ್ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಒಂದು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಆಸ್ಪೈರಿಂಗ್ ಕ್ಯಾಂಡಿಡೇಟ್ಸ್ಗೆ ನಾವು ಈ ನಮ್ಮ ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯದ ವತಿಯಿಂದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡುವ ಪ್ರಯತ್ನವನ್ನು ನಾವು ಈ ಮೂಲಕ ಇವತ್ತು ನಡೆಸಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯದ ಸದಸ್ಯರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಎಲ್ಲ ಅತಿಥಿಗಳನ್ನು ಮೊದಲನೇದಾಗಿ ಸ್ಟೇಜಿಗೆ ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ನಮ್ಮ ಆನಂದಾಶ್ರಮ ಹೈಸ್ಕೂಲ್ನ NCC ಕೆಡೆಟ್ಸ್ ಹಾಗೂ ಸ್ಟೂಡೆಂಟ್ಸ್ ಹಾಗೂ ನಮ್ಮ ಪರಿಜ್ಞಾನ PU ಕಾಲೇಜಿನ ಎಲ್ಲ PU ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಟೀಚರ್ಸ್ ಹೀಗೆ ಒಂದು ಮಾಹಿತಿ ಕಾರ್ಯಾಗಾರವನ್ನು ಅಂದರೆ ಆರ್ಮಿ ನೇವಿ ಏರ್ಫೋರ್ಸ್ಗೆ ಸೇರುವ ಆಸ್ಪಿರೆಂಟ್ ಕ್ಯಾಂಡಿಡೇಟ್ಸನ್ನು ಆರ್ಮಿ ನೇವಿ ಏರ್ಫೋರ್ಸ್ಗೆ ಸೇರಿಸಬೇಕು ಹಾಗೂ ಅವರಿಗೆ ಆ ಇನ್ಫಾರ್ಮೇಷನನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಒಂದು ಸಂಘವನ್ನು ನಾವು 2 ವರ್ಷಗಳ ಮುಂದೆ ಸ್ಥಾಪನೆ ಮಾಡಿದ್ದೇವೆ. ಇವತ್ತು ನಮಗೆ ತುಂಬ ಖುಷಿ. ಈ ಒಂದು ಸಂಸ್ಥೆಯವರು ನಾವು ಬಂದು ನಮ್ಮ ಶಾಲೆಯವರ ಹತ್ರ ಕೇಳಿಕೊಂಡಾಗ ತುಂಬ ಆತ್ಮೀಯವಾಗಿ ಒಪ್ಪಿಕೊಂಡಿದ್ದಾರೆ. ಅಂದರೆ ಮಕ್ಕಳಿಗೆ ಇದರ ಲಾಭ ಆಗಬಹುದು ಎನ್ನುವ ಉದ್ದೇಶದಿಂದ ನಾವು ಕೇಳಿಕೊಂಡಾಗ ಅವರು ಹೇಳಿದರೆ ಬನ್ನಿ ಇದೊಂದು ಕಾರ್ಯಾಗಾರ ಇಲ್ಲಿ ಮಾಡಿ ನಾವೆಲ್ಲ ಇನ್ಫಾರ್ಮೇಷನ್ ಮಕ್ಕಳಿಗೆ ಸಿಗಲಿ ಅಂತ ಹೇಳಿ ಅವರು ನಮ್ಮನ್ನು ತುಂಬ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ಮಾಹಿತಿ ಕಾರ್ಯಾಗಾರದ ಈ ಒಂದು ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ PU ಪರಿಜ್ಞಾನ ಕಾಲೇಜ್ PU ಕಾಲೇಜಿನ ವಿಕ್ರಮ್ ಸರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಸುಧಾಕರ್ ಕುಪ್ಪಲ್ ಅವರು ಬಂದು ಹೂ ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ಸರ್ ತಾವು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಹಾಗೂ ಇವತ್ತು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಡ್ವೊಕೇಟ್ ಲಯನ್ KC ನಾರಾಯಣನ್ ಸರ್. ಅವರು ನಮ್ಮ ಮಾರ್ಗದರ್ಶಕರು ಹೌದು. ಅವರು ನಮ್ಮ ಸಭೆ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ನಮ್ಮ ಉಪಾಧ್ಯಕ್ಷರಾದ ಸಿದ್ಧಾರ್ಥರವರು ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗುರುಮೂರ್ತಿ ಸರ್ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಾವೇನು ಬಂದು ಸರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ರು ತುಂಬ ಹೃದಯದಿಂದ ಸಹಕಾರ ಕೊಡುವಂತಹವರು. ಆನಂದಾಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಮಗೆ ಮಾರ್ಗದರ್ಶಕರು ಆಗಿರುವ ಗುರುಮೂರ್ತಿ ಸರ್ ಅನ್ನು ನಾನು ಆತ್ಮೀಯವಾಗಿ ಎಲ್ಲರ ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ನಮ್ಮ ನೇವಿ ಶಶಿ ಸರ್ ಅವರು ಬಂದು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೀನಿ. ಹೂ ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ ಇನ್ನೊಬ್ಬರು ಅತಿಥಿಯಲ್ಲ ಇವತ್ತಿನ ಕಾರ್ಯಕ್ರಮದ ಮೇನ್ ಬೆನ್ನೆಲುಬು. ನಿಮಗೆ ಎಲ್ಲ ವಿಷಯದಲ್ಲಿ ಏನು ನಿಮಗೆ ಡೌಟ್ಸ್ ಇದೆ, ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ, ಹೇಗೆ ನಾವು NDAಗೆ ಮಿಲಿಟರಿ ನರ್ಸಿಂಗ್ ಸರ್ವಿಸ್ಗೆ ಹೇಗೆಲ್ಲ ಎನ್ರೋಲ್ಮೆಂಟ್ ಆಗಬೇಕು, ಅದಕ್ಕೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದರ ಬಗ್ಗೆ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಮಾಜಿ ಸೈನಿಕರ ಸಂಘದ ಕ್ಯಾರಿಯರ್ ಕೌನ್ಸಿಲಿಂಗ್ನ ಮಾರ್ಗದರ್ಶಕರು ಹಾಗೂ ದ್ರೋಣಾಚಾರ್ಯ ಸಂಸ್ಥೆಯ ಓನರು ಆಗಿರುವ ನಮ್ಮ ಶ್ರೀ ವಿಜಯನ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಸತೀಶ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಅವರು ಬಂದು ಹೂ ಕೊಟ್ಟು ಅವರನ್ನು ಸ್ವಾಗತಿಸಿ. ಹೋಗುವ ದೇವರನ್ನು ಸ್ತುತಿಸುವುದು ತುಂಬ ಮುಖ್ಯ. ಹಾಗಾಗಿ ಚೈತ್ರರವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ತಾರೆ. ಎಲ್ಲರೂ ಎದ್ದು ನಿಂತು ದೇವರನ್ನು ಸ್ಮರಿಸೋಣ. ಹಗಲಿರುಳು ನಿನ್ನೊಂದಿಗೆ
ಮುಂದಿನ ಅಂಗವಾಗಿ ದೀಪ ಪ್ರಜ್ವಲನೆ. ನಾನು ನಮ್ಮ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಅಡ್ವೊಕೇಟ್ ಕೆ.ಸಿ. ನಾರಾಯಣ ಸರ್ ಹತ್ರ ನಿವೇದನೆ ಮಾಡ್ತಿದ್ದೇನೆ. ಇದ್ದಾರೆ ನಮ್ಮ ಅಧ್ಯಕ್ಷರಾದ ಕೆ.ಸಿ. ನಾರಾಯಣ ಅವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಪ್ರೀತಿಯ ವಿಕ್ರಮ್ ಸರ್, ಗುರುಮೂರ್ತಿ ಸರ್, ಮಿಸ್ಟರ್ ವಿಜಯನ್, ವೇದಿಕೆಯಲ್ಲಿ ಮುಂಭಾಗದಲ್ಲಿ ಉಪಸ್ಥಿತರಿರುವ ಮಾಜಿ ಸೈನಿಕ ಸಂಘದ ಸದಸ್ಯರೇ, ಆನಂದಾಶ್ರಮ ಮತ್ತು ಪರಿಜ್ಞಾನ PU ಕಾಲೇಜ್ ಇದರ ಅಧ್ಯಾಪಕರು ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ಆಗಮಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನನ್ನ ಸಹೋದರ ಒಬ್ಬರು ತುಂಬ ದೂರ ಹಾಸನದಿಂದ ಇಲ್ಲಿವರೆಗೆ ಬಂದಿದ್ದಾರೆ, ರಾಮೇಗೌಡ ಅಂತೇಳಿ. ಅವರು ಒಂದು ಹೂವು ಸ್ವೀಕರಿಸಬೇಕಾಗಿ ವಿನಂತಿ. ಮಾಜಿ ಸೈನಿಕ ಸಂಘ ಅಬ್ಬಕ್ಕ ವಲಯದ ಬಗ್ಗೆ ಒಂದು ಕಿರು ಪರಿಚಯ ಡಾಕ್ಟರ್ ವೆಂಕಟೇಶ್ ಅವರು ನಿಮಗೆ ಕೊಟ್ಟಿದ್ದಾರೆ. 1-2 ವರ್ಷದಿಂದ ನಾವು ಮಾಜಿ ಸೈನಿಕ ಸಂಘಟನೆಯನ್ನು ಮಾಡಿ ಈ ಸಂಘದ ಮುಖಾಂತರ ನಾವೆಲ್ಲ ಮಾಜಿ ಸೈನಿಕರು ಸೇರಿ ನಮ್ಮಿಂದ ಸಮಾಜಕ್ಕೆ ಏನು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಅದರ ಬಗ್ಗೆ ಯೋಚನೆ ಮಾಡಿ ನಾವು ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಒಂದು ಮುಖ್ಯವಾದ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ವಿಶೇಷವಾಗಿ ಸದರ್ನ್ ಸೈಡಿಂದ ಡಿಫೆನ್ಸ್ಗೆ ಸೇರುವ ಕ್ಯಾಂಡಿಡೇಟ್ಸ್ ಬಹಳ ಕಡಿಮೆ ಇದ್ದಾರೆ. ನಾವು ಇದನ್ನು ಹಲವಾರು ಸತಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದರಲ್ಲಿ ಮುಖ್ಯವಾದ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಸೈನ್ಯಕ್ಕೆ ಸೇರುವವರಿಗೆ ಅದರ ಮಾಹಿತಿ ಇಲ್ಲ, ಮತ್ತು ಅದೇ ರೀತಿ ಅವರ ಪೋಷಕರಿಗೂ ಕೂಡ ಅದರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಒಂದಷ್ಟು ಜನ ಫೋನ್ ಮಾಡಿ ನಮಗೆ ಕೇಳಿದಾಗ ನಾವು ಅದನ್ನೆಲ್ಲ ಫೋನಲ್ಲಿ ತಿಳಿಸೋದು ಅಂತ ಹೇಳಿದ್ರೆ ಅದೊಂದು ಸರಿಯಾದ ಒಂದು ತಿಳುವಳಿಕೆ ಮಾಡುವ ಒಂದು ಪದ್ಧತಿ ಅಲ್ಲ. ಅದಕ್ಕೋಸ್ಕರ ನಾವು ಹೋದ ಮೀಟಿಂಗಲ್ಲಿ ನಾವು ಎಲ್ಲ ತಿಂಗಳಲ್ಲೂ ಒಂದು ದಿವಸ ನಮ್ಮ ಮಾಜಿ ಸೈನಿಕ ಸಂಘದ ಎಲ್ಲ ಸದಸ್ಯರನ್ನು ಕರೆದು ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಹೋದ ತಿಂಗಳು ನಾವು ಮೀಟಿಂಗಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡಬೇಕು, ಅದು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ ನಮಗೆ ಮನಸ್ಸಿಗೆ ಬಂದಿರೋದು ನಮ್ಮ ಪಕ್ಕದಲ್ಲಿ ಇರುವ ಶಾಲೆ. ಮೊದಲನೇದಾಗಿ ನಮ್ಮ ಪಕ್ಕದಲ್ಲಿರುವ ಶಾಲೆಯಲ್ಲಿ ಇದನ್ನು ಅಡ್ರೆಸ್ ಮಾಡುವ, ಅವ್ರಿಗೆ ಇದನ್ನು ತಿಳುವಳಿಕೆ ಕೊಡುವ ಈ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಈ ಒಂದು ಕಾರ್ಯಾಗಾರ ಮಾಡುತ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮ ಪ್ರಾಂಶುಪಾಲ ವಿಕ್ರಮ್ ಸರ್ನ ಕೇಳಿದಾಗ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ಸರಿ ನಾವು ಮಾಡುವ, ಒಳ್ಳೆ ಕೆಲಸ. ಅದೇ ರೀತಿ ನಮ್ಮ ಮಹೇಶ್ ಸರ್ ಕೂಡ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲಿ ಇಲ್ಲ, ಅವರು ಬೇರೆ ಯಾವುದೋ ಒಂದು ಕಾರಣಾಂತರಗಳಿಂದ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ, ಬೇರೆ ಇಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರು, ನೀವು ಮಾಡಿ, ನಮ್ಮೆಲ್ಲ ಸಹಕಾರಗಳು ನಿಮಗೆ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಮುಖ್ಯವಾದ 2 ವಿಷಯಗಳು ಏನಂದರೆ, ಇವತ್ತಿನ ಕಾರ್ಯಾಗಾರದ ಮುಖ್ಯವಾದ ವಿಷಯಗಳು, ಒಂದು, ನಿಮಗೆ ಮಕ್ಕಳಿಗೆ
ಈ SLC ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗುವಾಗ ಅವರ ಫ್ಯೂಚರ್ನ ಬಗ್ಗೆ ನೀವು ಒಂದು ಯೋಚನೆ ಮಾಡಬೇಕು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಬೀಜ ನಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ಬೆಳೆಸಿ ಅದನ್ನು ದೊಡ್ಡ ಒಂದು ಮರ ಹಾಕಬೇಕಾದ್ರೆ ಆ ಮೊದಲನೇದಾಗಿ ಆ ಬೀಜ ಬಿತ್ತನೆ ಮಾಡುವಾಗ ಅದು ಸರಿಯಾಗಿರ್ಬೇಕು. ಅದು ಎಲ್ಲಿಯೋ ಒಂದು ಕಲ್ಲಿನ ಮೇಲೆ ಅಲ್ಲ ಬೇರೆ ಎಲ್ಲಿಯೋ ಒಂದು ಸರಿಯಾಗಿರೋ ಒಂದು ಮಣ್ಣಲ್ಲಿ ಅದನ್ನು ಹಾಕಿಲ್ಲ ಅಂತ ಹೇಳಿದ್ರೆ ಅದು ವೃಕ್ಷವಾಗಲಿಕ್ಕೆ ಸಾಧ್ಯ ಇಲ್ಲ, ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಬೀಜವನ್ನು ನಿಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಬಿತ್ತನೆ ಮಾಡಿ ಅದಕ್ಕೆ ಏನು ನೀರು ಗೊಬ್ಬರ ಎಲ್ಲ ಹಾಕಿ ಅದನ್ನು ಬೆಳೆಸಿದಾಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತದೆ. ಅದು ಬೆಳೆದಾಗ ಅದು ನಿಮಗೆಲ್ಲ ಅನುಕೂಲ ಆಗುತ್ತೆ, ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ, ನಮ್ಮ ರಾಷ್ಟ್ರಕ್ಕೆ ಅನುಕೂಲ ಆಗುತ್ತೆ. ಇದು ನಮ್ಮ ಮುಖ್ಯವಾದ ಒಂದು ವಿಷಯ. ಎರಡನೇದು, ಇವತ್ತು ಶಾಲೆಗಳಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಈ ಒಂದು ವರ್ಷದ ಬಿಡಿ, ಯಾಕಂದ್ರೆ ಅದು ಕೊರೋನಾದಲ್ಲಿ ಹೋಯ್ತು ಅಂತ ಹೇಳ್ಬೋದು, ಬಟ್ ಮಾಮೂಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟು ಮಾತ್ರ ನಾವು ಕಲಿತೀವಿ. ಅದಕ್ಕಿಂತ ಹೆಚ್ಚಾಗಿ ಯಾರು ಕಲೀಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಮಗೆ ಮಾರ್ಕ್ಸ್ ಬೇಕು. ಪ್ಯಾರೆಂಟ್ಸ್ಗೂ ಅಷ್ಟೇ, ನಮ್ಮ ಮಕ್ಕಳು ಹೈಯೆಸ್ಟ್ ಮಾರ್ಕ್ ತಗೊಂಡು 90%, 95% ಪಾಸ್ ಮಾಡಬೇಕು ಅಷ್ಟೇ. ನಾವು ಫ್ಯೂಚರಲ್ಲಿ ಏನಾಗಬೇಕು, ಯಾವ ರೀತಿಯಲ್ಲಿ ನಾವು ಆ ಮಕ್ಕಳನ್ನು ಬೆಳೆಸ್ಕೊಂಡು ಬರಬೇಕು, ಯಾವ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆ ಕೆಲಸಕ್ಕೆ ಸೇರಲಿಕ್ಕೆ ಆಗುವ ರೀತಿಯಲ್ಲಿ ನಾವೇನು ಮಾಡಬೇಕು ಅಂತಿರೋದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. SLC PUC ಡಿಗ್ರಿ ಅಲ್ಲಿವರೆಗೆ ನಾವು ಬರೀ ಒಂದು ಆ ಫೌಂಡೇಶನ್ ಕೊಡೋದು ನಮ್ಮ ಸಬ್ಜೆಕ್ಟ್ಗೆ ತಕ್ಕಂತ ಮಾತ್ರ. ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಯಾವ ತಿಳುವಳಿಕೆನೂ ಇಲ್ಲ, ಯಾವುದು ನಾವು ಅದರ ಬಗ್ಗೆ ಹೇಳಿಕೊಡುವುದೂ ಇಲ್ಲ ಮಕ್ಕಳಿಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಸ್ಪೆಷಲಿ ಯಾವುದಕ್ಕೆ ಅಂತ ಹೇಳಿದ್ರೆ, ನಿಮಗೆ ಫುಲ್ ಡೀಟೇಲ್ಸ್, ಯಾರಿಗೆ ಏನು ಡೌಟ್ ಇದೆ, ಎಲ್ಲಿ ಡೌಟ್ ಇದೆ ನೀವು ಕೇಳಬಹುದು. ನಮ್ಮ ವಿಜಯನ್ ಅವರು ತುಂಬಾ ಎಕ್ಸ್ಪರ್ಟ್ಸ್, ಎಲ್ಲಿಂದ ಬೇಕಾದರೂ ನೀವು ಕೇಳಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಅಲ್ಲದೆ ನಿಮಗೆ ಯಾವ ಟೈಮಲ್ಲಿ ಬೇಕು ಅವರ ಹೆಲ್ಪ್ ತಗೋಬಹುದು. ಅವರು ಲಾಸ್ಟಲ್ಲಿ ಅವರ ಫೋನ್ ನಂಬರ್ ಕೊಡ್ತಾರೆ. ನೀವು ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ದ ಡಿಫೆನ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಬಿಕಾಸ್ ಹಿ ವಿಲ್ ಗೈಡ್ ಯು ಪ್ರಾಪರ್ಲಿ. ದಟ್ ಈಸ್ ದ ಥಿಂಗ್. And if you are interested, definitely you will be able to success in joining the defense. ಎರಡನೇದು ಏನು ಅಂತ ಹೇಳಿದ್ರೆ, ನಾವು ದೇವರು ನಮ್ಮನ್ನು ಮನುಷ್ಯ ರೂಪದಲ್ಲಿ ಹುಟ್ಟಿಸಿದ್ದಾನೆ. ನಮ್ಮದು ಕೆಲ ಕರ್ತವ್ಯಗಳಿದೆ. ಏನು ಕರ್ತವ್ಯ? ತಮಗೆಲ್ಲರೂ ಸ್ಟಾರ್ಟಿಂಗಲ್ಲಿ 1ನೇ ಕ್ಲಾಸಿಂದ ಹೇಳಿಕೊಟ್ಟಿರ್ಬೋದು. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇನ್ನೊಂದಿದೆ, ರಾಷ್ಟ್ರ ದೇವೋ ಭವ. ಈ ಕಾಲದಲ್ಲಿ ಅದು ಅಷ್ಟೇ ಪ್ರಾಮುಖ್ಯತೆ ಬೆಳೆಸ್ಕೊಂಡಿದೆ. ಈಗ ರಾಷ್ಟ್ರವನ್ನು ನಾವು ಕಾಪಾಡಬೇಕು, ಅದು ನಮ್ಮ ದೇವರು. ಹೇಳ್ತಾ ಇಲ್ಲ ಡಿಫೆನ್ಸ್ ಅಲ್ಲಿ ಯಾರ ಕೇಳಿ 1 ಇಂಚು ಭೂಮಿ ಕೂಡ ನಮ್ಮ ರಾಷ್ಟ್ರದ ನಾವು ಬೇರೆ ರಾಷ್ಟ್ರಕ್ಕೆ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಜೀವ ಬೇಕಾದ್ರೆ ಕೊಡ್ಬೋದು, ನಾವು 1 ಇಂಚು ಭೂಮಿ ಕೊಡೋದಿಲ್ಲ. ಆ ರಾಷ್ಟ್ರ ಮಾತೃಭೂಮಿ, ಭಾರತ ಮಾತಾ ಅಂತ ಹೇಳ್ತಾರೆ. ಭಾರತ ಮಾತೆ ಅಂತ ಹೇಳಿದ್ರೆ ನಮ್ಮ ತಾಯಿ ಅದು. ಸೊ ಆ ನಿಟ್ಟಿನಲ್ಲಿ ಆ ಒಂದು ನಿಮ್ಮಲ್ಲಿ ಒಂದು ಭಾರತ ಮಾತೆಯ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ ಒಂದು ಬೀಜ ಅದನ್ನು ಒಂದು ಬಿತ್ತಬೇಕು ಅಂತಿದೆ. ಇದು ನಮ್ಮ ಮೇನ್ ಉದ್ದೇಶ, 2 ಉದ್ದೇಶಗಳು. ಸೊ ಈ ನಿಟ್ಟಿನಲ್ಲಿ ನಾವು ನಿಮಗೆ ಈ ಪ್ರಾಯದಲ್ಲಿ 10th ಸ್ಟ್ಯಾಂಡರ್ಡ್, 11th and 12th, ದಟ್ ಈಸ್ PUC, ಈ ಟೈಮಲ್ಲಿ ನೀವೇನು ಮನಸ್ಸಲ್ಲಿ ಇಟ್ಕೊಳ್ತೀರಿ, ನಾನೇನು ಆಗಬೇಕು ಫ್ಯೂಚರಲ್ಲಿ, ಖಂಡಿತ ಅದಾಗಲಿಕ್ಕೆ ಸಾಧ್ಯತೆ ಇದೆ. ನೀವು ಫಸ್ಟ್ ಅದನ್ನು ಕನಸು ಕಾಣಬೇಕು. ಕನಸು ಕನಸಲ್ಲಿ ನೋಡಿದ ಮೇಲೆ ಅದಕ್ಕಾಗಿ ನೀವು ಪ್ರಯತ್ನ ಪಡಬೇಕು. That's why we always tell that 4 Ds are important in life. First one is discipline. If you join the defense, you will learn the discipline. There is no doubt in that. You might have seen the ex-servicemen, those who are moving around. See the discipline, how they are doing, how they are walking, how they are talking. Everywhere you can find that it is a disciplined manner. Determination. Second one is determination. You should have that determination in your mind that yes, I should become this. Third one is dedication. Just because
you have thought about that I have to become like this? No, it is not sufficient. You have to dedicate for that. And the fourth one is devotion. ದೇವರ ಮೇಲೆ ನಂಬಿಕೆ ಇರಬೇಕು. ನಾವು ಏನು ಮಾಡಿದರೂ ಕೂಡ ಫಲ ಕೊಡೋದು ಅವನ. ಅದರಲ್ಲಿಯೂ ನಾವು 100% ಡೈಲಿ ದೇವರ ಪ್ರಾರ್ಥನೆ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ದೇವರಿಂದ ಸಾಧ್ಯ ಇಲ್ಲೇ ಇರೋದು ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಈ 4 ಡಿ ಜೊತೆಯಲ್ಲಿ ಲಾಸ್ಟ್ ಒನ್ ಒಂದಿದೆ, ಹಾರ್ಡ್ ವರ್ಕ್. ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ಈ ಏಜಲ್ಲಿ ನೀವು ಮಾಡಿದ್ರೆ ಲೈಫ್ ಲಾಂಗ್ ಯು ವಿಲ್ ಬಿ ಹ್ಯಾಪಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿವೋಷನ್ ಅಲಾಂಗ್ ವಿತ್ ಹಾರ್ಡ್ ವರ್ಕ್. ಇಫ್ ಯು ವರ್ಕ್, ಡೆಫಿನೆಟ್ಲಿ ಯುವರ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್, ವಂಡರ್ಫುಲ್. ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್. ನಾನು ತುಂಬ ಹೊತ್ತು ಮಾತಾಡೋದಿಲ್ಲ, ಯಾಕಂದರೆ ಇದು ಮಾತಾಡೋ ಸಂದರ್ಭ ಅಲ್ಲ. ಈ ಸಂದರ್ಭದಲ್ಲಿ ನಾನು ಇಲ್ಲಿ ಆಯೋಜನೆ ಮಾಡಿದ ನಮ್ಮ ಅಬ್ಬಕ್ಕ ವಲಯದ ಎಲ್ಲ ಸದಸ್ಯರಿಗೂ, ಪರಿಜ್ಞಾನ PU ಕಾಲೇಜ್ ಮತ್ತು ಆನಂದಾಶ್ರಮ ಹೈಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಕ್ಕಳಲ್ಲಿ ದೇಶಭಕ್ತಿಯ ಕಿಚ್ಚು ಹೇಗೆ ಬೆಳೆಸಬೇಕು, ನಿಮ್ಮಲ್ಲಿ ದೇಶ ಪ್ರೇಮ ಹೇಗೆ ಮೂಡಿಸಬೇಕು, ಹಾಗೂ ನಮ್ಮ ಮಾಜಿ ಸೈನಿಕರ ಸಂಘದ ಏನು ಉದ್ದೇಶ ಎನ್ನುವ ಬಗ್ಗೆ ನಮ್ಮ ಅಧ್ಯಕ್ಷರಾದ KC ನಾರಾಯಣರವರು ಕೂಲಂಕಷವಾಗಿ ನಿಮಗೆಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಅವರಿಗೂ ಧನ್ಯವಾದಗಳು ಸರ್. ನಮ್ಮ ಆನಂದಾಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಖಂಡಿತ ಅವರದ್ದು 1-2 ಮಾತು ನಮಗೆ ಬೇಕಾಗ್ತದೆ. ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಸರಿಂದ 1-2 ಮಾತು. ನಮ್ಮ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶಕ್ಕೆ ಯುವ ಜನಾಂಗ ಹಿಂದೆ ಬೀಳ್ತಾ ಇದೆ, ಅದರ ಸದುಪಯೋಗ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಕಾಳಜಿ ನಿಟ್ಟಿನಲ್ಲಿ ನಮ್ಮ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಉಳ್ಳಾಲ ಇದರ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಾನು ಯಾವಾಗಲೂ ಹೇಳಲಿಕ್ಕಿದೆ. ನನ್ನ ಅನುಭವದಲ್ಲಿ ನಾನು ನೋಡಿದಂತೆ ಯಾವುದೇ ಡಿಫೆನ್ಸಲ್ಲಿ ಹೋದಾಗ ಅಲ್ಲಿ ಕಾಣ್ತಕ್ಕಂಥದ್ದು ಕೇರಳ ರಾಜ್ಯದವರನ್ನು ನಾವು ಕಾಣ್ತೇವೆ ಹೆಚ್ಚಾಗಿ. ಇತ್ತೀಚೆಗೆ ತಮಿಳುನಾಡಿನಿಂದ ಕಾಣ್ತಾ ಇದ್ದೇವೆ, ಮಹಾರಾಷ್ಟ್ರ ಅಲ್ಲಿ ಹೆಚ್ಚಿನವರು ಕಾಣ್ತಾ ಇದ್ದಾರೆ. ಅದೇ ರೀತಿ ಆಂಧ್ರದವರು ಇತ್ತೀಚೆಗೆ ನಮ್ಮ ಡಿಫೆನ್ಸನ್ನು ಸೇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಈಗ ಮಡಿಕೇರಿ ಮಾತ್ರ, ಬೇರೆ ಎಲ್ಲೂ ಸಹ ನಮ್ಮ ಈ ಡಿಫೆನ್ಸನ್ನು ಸೇರ್ತಕ್ಕಂಥವ್ರ ಸಂಖ್ಯೆ ತೀರಾ ಕಡಿಮೆ. ಬೀದರ್, ಗುಲ್ಬರ್ಗ, ಬೆಳಗಾಂ ಸೈಡ್ನಲ್ಲಿ ಅಲ್ಲೆಲ್ಲ ಆರ್ಮಿಗೆ ಜಾಯಿನ್ ಆಗ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ಗಳಲ್ಲಿ ಆರ್ಮಿ ಏನು ಮಾಡ್ತದೆ ಅಂದರೆ ಫಿಸಿಕಲ್ ಫಿಟ್ನೆಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತದೆ. ಆದರೆ ನೇವಿ ಮತ್ತು ಏರ್ಫೋರ್ಸಲ್ಲಿ ಇಂಟೆಲಿಜೆನ್ಸಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲ್ಲಿ ಯಾರು ಇಂಟೆಲಿಜೆಂಟ್ ಇದೆ ಅವರು ಅತ್ಯುನ್ನತ ಹುದ್ದೆಯನ್ನು ಅವರು ಅಲಂಕರಿಸ್ಬೋದಾಗಿದೆ ನಾನು ಕಂಡಂತೆ. ಯಾಕೆ ನಾನು ಆ್ಯಸ್ ಬೀಯಿಂಗ್ NCC ಆಫೀಸರ್ ಹೇಳ್ತಕ್ಕಂಥದ್ದು ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೇನೆ. NCC ಆಗಿರ್ಬೋದು, ಕ್ಲಾಸಲ್ಲಿ ಆಗಿರ್ಬೋದು ಹೇಳ್ತಾ ಇರ್ತಾನೆ. ಮಂಗಳೂರು ಸೈಡಲ್ಲಿ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮ ಡಿಫೆನ್ಸ್ಗೆ ಯಾರು ಹೋಗ್ತಾ ಇಲ್ಲ, ಆರ್ಮಿಗಾಗಲಿ ನೇವಿಗಾಗಲಿ ಏರ್ಫೋರ್ಸ್ಗಾಗಲಿ ಹೋಗ್ತಾ ಇಲ್ಲ ಅಂತ. ಈ ಭಾಗದ ಮಕ್ಕಳು ಆರ್ಮಿಗೆ ಹೋಗದೇ ಇದ್ರು ಸಹ ಆ ನೇವಿ ಮತ್ತು ಏರ್ಫೋರ್ಸ್ಗೆ ಭಾಳ ಫಿಟ್ ಇದ್ದಾರೆ. ಎಲ್ಲರೂ ಇಂಟೆಲಿಜೆಂಟ್ ಅಲ್ಲ, ಮಂಗಳೂರಿನವರು ಬುದ್ಧಿವಂತರು ಅಂತ. ಆ ಅವಕಾಶವನ್ನು ನೀವು ತಗೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು NCCಯಲ್ಲಿ ಖಾಲಿ JD ಅಂತ ಏನಿತ್ತು, ಇತ್ತೀಚೆಗೆ ನಾವು JW ಅಂತ ಮಾಡಿದ್ದೇವೆ. ನನ್ನ 2 ಸ್ಟೂಡೆಂಟ್ಸ್ ನೋಡಿ ಯೂನಿವರ್ಸಿಟಿ ಕಾಲೇಜಲ್ಲಿ NCCಯಲ್ಲಿ ಇದ್ದಾರೆ. ಅವರು ನಿಂತ್ಕೊಳ್ಳಿ ಆಯ್ತಾ, ಇಬ್ಬರು ಇದ್ದಾರೆ ಅಲ್ಲಿ ಅಲ್ಲ. ಜಸ್ಟ್ NCCಯಲ್ಲಿ ಅವರು ಇರಲಿಲ್ಲ ನಮ್ಮ ಹೈಸ್ಕೂಲಲ್ಲಿ ಇರುವಾಗ, ಈಗ NCCಯಲ್ಲಿ ಇದ್ದಾರೆ. ಏನೇ ಆಗಲಿ, ನಮ್ಮ ಉದ್ದೇಶ ಈ ಕಾರ್ಯಕ್ರಮಗಳ ಉದ್ದೇಶ ಆಗಿರ್ಬೋದು, ಶಾಲೆಗಳಲ್ಲಿ NCC ರೂಪಿಸಿದ ಉದ್ದೇಶ ಆಗಿರ್ಬೋದು, ಇದು ಡಿಫೆನ್ಸಿಗೆ ಮಕ್ಕಳನ್ನು ಮೋಟಿವೇಟ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು. ಶಾಲಾ ಹಂತದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ನಾಲೆಜನ್ನು ಮಾತ್ರ ಕೊಡ್ತಕ್ಕಂಥದ್ದು ಮಾಡಿರ್ತೇವೆ. ಕಾಲೇಜ್ ಹಂತಕ್ಕೆ ಹೋದಾಗ ಅದಕ್ಕೆ ಹೆಚ್ಚಿನ ತಯಾರಿಯಾಗಿ B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಆಗಿಬಿಟ್ಟು ಅವರು ಅನೇಕ ಹುದ್ದೆಗಳನ್ನು ಅಲಂಕರಿಸ್ಬೋದು. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ಭಾವಿಸ್ಕೊಳ್ತಕ್ಕಂಥದ್ದು ಮಂಗಳೂರು ಸೈಡ್ನಲ್ಲಿ ಯಾಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವೇರ್ನೆಸ್ ಕಡಿಮೆ ಇದೆ. ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾರವಾರದಲ್ಲಿ ಒಂದು ನೇವಲ್ ಬೇಸ್ ಆಗಿರೋದ್ರಿಂದಾಗಿ ಅಲ್ಲಿಂದ ಈಗ ಇತ್ತೀಚೆಗೆ ಜನರು ಸೇರ್ತಕ್ಕಂಥ ಅವ್ರಿಗೆ ಅಂದರೆ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಅವಕಾಶಗಳಿದೆ, ಉದ್ಯೋಗಗಳು ಸಿಗ್ತಾ ಇದೆ ಅಂತ ಅವ್ರಿಗೆ ಮಾಹಿತಿ ಇರೋದ್ರಿಂದಾಗಿ ಅವ್ರು ಸೇರ್ತಾ ಇದ್ದಾರೆ ಅಂತ. ವಿಶಾಖಪಟ್ಟಣಂ, ಕೊಚ್ಚಿ ಆ ಕಡೆಲ್ಲ ಅಲ್ಲಿ
ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಯೂನಿಟ್ಗಳು ಇರೋದ್ರಿಂದಾಗಿ ಅವರು ಮಾಹಿತಿ ಇರೋದ್ರಿಂದ ಸೇರ್ತಾ ಇದ್ದಾರೆ. ಮತ್ತು ಮಂಗಳೂರು ಸೈಡಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಆಸ್ ಎ ನಾನು ಪೋಷಕನಾಗಿ ಹೇಳೋದಾದರೆ ಎಲ್ಲರ ಮನೆಗಳಲ್ಲಿ ಸಹ 1 ಮಗು 2 ಮಗು ಇರೋದ್ರಿಂದ ಅಂಥ ಕಡೆ ಮನಸ್ಸು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾನು ಇಲ್ಲಿರ್ತ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ವಿನಂತಿಸಿದ್ರೆ, ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ, ನಿಮಗೆ ಆಸಕ್ತಿ ಬರಬೇಕು, ನೀವು ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಪೇರೆಂಟ್ಸಿಗೆ ನೀವು ಹೇಳಬೇಕು, ಇಲ್ಲ ಇವತ್ತು ಮಾಹಿತಿಯನ್ನು ಕೊಡ್ತಾರೆ, ಅದನ್ನು ಕೇಳಿದ ನಂತರ ನಿಮ್ಗೆ ಅನ್ನಿಸಿದ್ರೆ ನೀವು ಪೇರೆಂಟ್ಸಿಗೆ ಹೋಗಿ ನಾನು ಈ ರೀತಿ ಹೋಗ್ಬೇಕು ಅಂದ್ಕೊಂಡಿದ್ದೇನೆ ಅಂತಕ್ಕಂಥ ನಿರ್ಧಾರವನ್ನು ನೀವು ಇವತ್ತೇ ಕೈಗೊಳ್ಳಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನೀವಂಥ ನಿರ್ಧಾರವನ್ನು ಕೈಕೊಂಡು ಇಲ್ಲಿ ಸೇರಿದ ಇಷ್ಟು ಜನರಲ್ಲಿ ಒಂದು 4-5 ಜನ ಆದರೂ ಡಿಫೆನ್ಸಿಗೆ ಹೋದರೆ ಇವತ್ತಿನ ಕಾರ್ಯಕ್ರಮ ಅದು ಸಕ್ಸಸ್ಫುಲ್ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ನೀವುಗಳೆಲ್ಲರೂ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆದ ನಂತರ ನಿಮ್ಗೆ ಆಟೋಮೆಟಿಕ್ ಬರ್ತದೆ ಅದು, ಯಾಕಂದ್ರೆ ಅಷ್ಟು ಒಳ್ಳೆಯ ಮಾಹಿತಿ ನಿಮಗೆ ಸಿಗ್ತಾ ಇದೆ. ವಿಜಯನ್ ಸರ್ ಕೊಡ್ತಾರೆ ಅಂತ ಈಗ ಆಲ್ರೆಡಿ ಅನೇಕರಿಗೆ ಅವರು ತರಬೇತಿ ಮಾಡಿ ಡಿಫೆನ್ಸಿಗೆ ಅವರು ಸೇರಿಸ್ತಾ ಇದ್ದಾರೆ. ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಅವ್ರು ಕೊಡ್ತಾರೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ನಮ್ಮ ಎಲ್ಲ ಮಾಜಿ ಸೈನಿಕರ ಸಂಘದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸೇರಬೇಕು, ಅವರಿಗೂ ಮಾಹಿತಿ ನೀಡಬೇಕೆಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಆಯೋಜಿಸಿರುವುದು ನಮಗೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ. ಇದರ ಸದುದ್ದೇಶವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಮಾತ್ರವಲ್ಲ, ಇಲ್ಲಿ ಆಸಕ್ತಿಯಿಂದ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಅದೇ ರೀತಿ ಉಳಿದವರಿಗೂ ಅದನ್ನು ತಿಳಿಸುವಂತಾಗಲಿ ಅಂತೇಳಿ ಕೇಳಿಕೊಳ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. Officer or Air Force officer, isn't it? Here, ambition and aim is totally different. Ambition may varies, isn't it? ಗೊತ್ತಾಯ್ತಲ್ಲ, ಆಂಬಿಷನ್ ಇವಾಗ ಚೇಂಜ್ ಆಗ್ತಾ ಇರ್ತದೆ. ಆಂಬಿಷನ್ ಮೊದಲು ನಿಮ್ಮ ಆಂಬಿಷನ್ ಸ್ಟಾರ್, ಈಗ ಆಂಬಿಷನ್ ಆಯಿತು ಆರ್ಮಿ, ಮತ್ತೆ 2 ದಿನ ಬಿಟ್ಟು ನೀವು ಡಾಕ್ಟರ್, ಇಂಜಿನಿಯರ್, ಬೇರೆ ಬೇರೆ ಹೋಗ್ತಾ ಇದೆ. ಫೈನಲಿ ವಾಟ್ ಹ್ಯಾಪನ್? ಆಂಬಿಷನ್ local hotel, isn't it? The ambition can be changed, but the aim is the same for every individual. Whole humanity, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರಿಗೂ ಒಂದೇ ಏಮ್. ಅದು ಏನು ಗೊತ್ತಾ ನಿಮಗೆ? ಏಮ್ ಎಲ್ಲ ಒಂದೇ, ನಿಮ್ಮದೆಲ್ಲ ಏಮ್ ಎಲ್ಲ ಒಂದೇ. ಏನದು? See, in our world, in our universe, there is a 2 universe truth is concerned with our body. You know what is that? ನಮ್ಮ ಬಾಡಿದ ಜೊತೆಗೆ 2 ಯೂನಿವರ್ಸಲ್ ಟ್ರೂತ್ ಉಂಟು. ಅದು ಗೊತ್ತಾ ನಿಮಗೆ? ಒಂದು ಯುವರ್ ಬರ್ತ್, one is your birth and other one is exactly, you know your aim, because you want to die smoothly, you want to die very politely, very smoothly. ಹಾರ್ಡಾಗಿ ಸತ್ತು ಹೋಗ್ಬೇಕಾ? ಇಲ್ಲ, ಸ್ಮೂತ್ ಆಗಿ ಹೋಗ್ಬೇಕಲ್ಲ. ಅದಕ್ಕೆ ಫಾರ್ ಸ್ಮೂತ್ ಡೈ, ಫಾರ್ ಸ್ಮೂತ್ ಡೆತ್, ದ ಫೈನಲ್ ಟ್ರೂತ್, ಟು ಅಚೀವಿಂಗ್ ದಟ್ ಟ್ರೂತ್ ಯು ನೀಡ್ ಎ ಸೈಲೆಂಟ್ ಅಂಡ್ ವಿಥೌಟ್ ಟೆನ್ಷನ್, ವಿಥೌಟ್ ಸ್ಟ್ರೆಸ್ ಲೈಫ್. ನಿಮಗೆ ಲೈಫ್ ಬೇಕು, ಒಳ್ಳೆ ಏನು ವಿಷಯ ಇಲ್ಲ, ಏನು ಸ್ಟ್ರೆಸ್ ಇಲ್ಲ, ಏನು ಟೆನ್ಷನ್ ಇಲ್ಲ, ಆ ಥರ ಒಂದು ನಿಮಗೆ ಜೀವನ ಬೇಕು. ಕರೆಕ್ಟ್ ಅಲ್ವಾ? ಆ ಜೀವನ ಸಿಕ್ಕಿದ ಮೇಲೆ ನೀವು ಡೆತ್ ಬಿ ಆರಾಮಾಗಿ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತೇ ಆಗಲಿಲ್ಲ. ನೀವು ಬರ್ತಾಗ ಮೇಲೆ ನಿಮಗೆ ಗೊತ್ತಾಯ್ತಾ? ಗೊತ್ತಿರ್ತದ? ಇಲ್ಲಲ್ಲ. ಡೆತ್ ಆಗ ಮೇಲೆ ನಿಮಗೆ ಗೊತ್ತಿರುವುದಿಲ್ಲ. ಅದಕ್ಕೆ ಏನು ಬೇಕು? ವಾಟ್ ಯು ವಾಂಟ್ ಫಾರ್ ಸ್ಮೂತ್ ಲೈಫ್? What do you want? For smooth life, you want 3 important things in your life. One is 100% government permanent job you have to be. You have to stick on with good job, lifelong permanent job. Second thing, 100% permanent salary, increasing salary, not decreasing salary. Like when some economic failure come,
then your recession starts. 70,000 salary I am drawing, now I am getting 30,000 rupees, 30,000 because of corona. Should not happen like that. Then tension comes. Right? And third thing is very important thing, that is family status. You and your family to be stay together and work. ಅಲ್ಲಾದ್ರೆ ನೀವು ನಿಮ್ಮ ಹಸ್ಬೆಂಡ್ ಅಲ್ಲ ವೈಫ್ ಬಾಂಬೆಯಲ್ಲಿ, ಬ್ಯಾಂಗ್ಳೂರಲ್ಲಿ, ಮಗಳವರು ಒಬ್ಬರು ಇದ್ದಾರೆ ಅವರು ಬೇರೆ ಚೆನ್ನೈಯಲ್ಲಿ, ಮಗ ಇದ್ದಾರೆ ಅವರು ದುಬೈಯಲ್ಲಿ ಕೆಲಸ ಮಾಡ್ತು, ನಾವು ಇಲ್ಲಿ ಹೇಗೆ ಟೆನ್ಷನ್, ಸಾಯಂಕಾಲ ಟೆನ್ಷನ್ ಆಗ್ತದೆ, ಇವರು ಎಂಥದ್ದು ಮಾಡ್ತೀವಿ, ತಿಂದ ಗುಡ್ಡ ಎಂದ ತುಂಬ ಟೆನ್ಷನ್ ಇರ್ತದೆ. ಅದು ಕೂಡ ಆಗುದಿಲ್ಲ. ಈ ಮೂರು ಥಿಂಗ್, ದೀಸ್ 3 ಥಿಂಗ್ಸ್ ಟು ಬಿ very important part of achieving your second universal truth. So ಒಳ್ಳೆ ಕೆಲಸಕ್ಕೆ ಏನು ಬೇಕು? For good job what you want? You have to study well. Isn't it? Are you doing that? Are you doing that? Very good. Just sit properly. Straight. Yeah. Now you look very nice. Don't stand. Sit. Now, I want to ask you a simple question. Where is our capital of India? Exactly. You know that. Exactly. Am I right? Very intelligent. When did you landed India? ಯಾವಾಗ ನೀವು ಬಂದದ್ದು ಇಲ್ಲಿ ಇಂಡಿಯಾದಲ್ಲಿ? ಯಾವಾಗ? ಎಷ್ಟು ವರ್ಷ ಆಯ್ತು? 17 ವರ್ಷ ಆಯ್ತಾ? 18 ಆಯ್ತಾ? 14 ವರ್ಷ ಆಯ್ತು, 17 ವರ್ಷ ಆಯ್ತು, 20 ವರ್ಷ ಆಯ್ತು, 23 ವರ್ಷ ಆಯ್ತು, 40 ವರ್ಷ ಆಯ್ತು. ತುಂಬಲ್ಲ? 17 ವರ್ಷ ಆಯ್ತು ಇಲ್ಲಿ ಬಂತವೆ. ಎಲ್ಲಿ? ಇಂದ ಬಂದ ಮೇಲೆ 17 ವರ್ಷ ಆಯ್ತು. 17 ವರ್ಷ, 17 years completed, 18 years completed. Just raise your hand. How many of you visited Delhi? Just raise your hand. How many of you visited Delhi? See, only one gentleman representing. One gentleman is representing. Very good. Why it has happened? 17 years completed. See, 17 years here, and you just to go and ask your father, when did you landed in India? 50 years ಆಯ್ತು. ನೀವು ನಮ್ಮ ಕ್ಯಾಪಿಟಲ್ ನೋಡಿದಿರಾ? ಇಲ್ಲರೇ ಟೈಮ್ ಸಿಗಲಿಲ್ಲ. ಟೈಮ್ ಸಿಗಲಿಲ್ಲ. ಎಲ್ಲರೂ ಹೇಳಿದ್ರೆ ಟೈಮ್ ಸಿಗಲಿಲ್ಲ. I don't have time. Why you don't have time? Why you don't have time? Because your profession is like that. You are not going to get a leave from a cooperative field as and when you require. Isn't it? And you cannot move around India. You can earn money, but you cannot make India. You cannot visit entire India. Because, tell me, ಬೆಳಿಗ್ಗೆ ಇಲ್ಲಿ ಒಂದು ಅಸೆಂಬ್ಲಿ ಆಗ್ತದಲ್ಲ ನಿಮ್ಮ ಸ್ಕೂಲಲ್ಲಿ? ಎಲ್ಲರ ಸ್ಕೂಲಲ್ಲಿ ಬೆಳಿಗ್ಗೆ ಆಗ್ತದಲ್ಲ? ಅಲ್ಲಿ ಒಂದು ಪ್ಲಡ್ಜ್ ಕೂಡ ಮಾಡ್ತದೆ. ಎಂಥದ್ದು ಪ್ಲಡ್ಜ್? India is my country, all Indians are my brothers and sisters. When why you are here? Your sisters and brothers are in Kashmir and you are sitting here. Why don't you visit? Isn't it? Very bad ಅಲ್ವಾ? ಎಂಥದಿದು? ನಾವೆಲ್ಲಿ ಇಲ್ಲಿ ಕೂತ್ಕೊಳ್ತದೆ ಹೇಳ್ತದೆ all Indians are my brothers and sisters. ನಿಮ್ಮ ಓನ್ ಬ್ರದರ್ಸ್ ಹತ್ರ ಎಷ್ಟು ಹೋಗ್ತಾ ಇರ್ತದಲ್ಲ, ಅಲ್ಲಿಂದ ಹೋಗಿ ತಿಂತು ಎಲ್ಲ ಕುಡಿದು ಬಂದತ್ತ. ಸೇಮ್ ವೇ you got. See, all Indians are my brothers and sisters. So why don't you visit brothers and sisters? Why don't you go and have their food? Why don't you go and interact with their language? Why don't you go and stay over there for a few days? Because your parents don't have time to spend this, and your parents are working in Karnataka and working in Dakshina Karnataka.
That is the problem. Now, our Narayana Sahib told, ಒಂದೇ ವಾರ ಈಗ ಸೆಕೆಂಡ್ ಟೈಮ್ ಬರ್ತದ, ಸೆಕೆಂಡ್ ಬರ್ತ್ ಆಗ್ತದ ನಿಮ್ಮ ಇಲ್ಲಿ, ಸೆಕೆಂಡ್ ಟೈಮ್ ಬರ್ತ್, ಸೆಕೆಂಡ್ ಬರ್ತ್. Are you believe on second birth? Okay, no problem. This time we will leave it like this, and next birth I will do something. Is it? Are you thinking on that? No. So you have to carry out, you have to show your intelligence, your efficiency, everything now itself, and reach your goal and achieve your aim.